ಯುವತಿಗೆ ವಂಚಿಸಿ ಮಗುಭಾಗ್ಯ ನೀಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಯುವಕನೇ ಮಗುವಿನ ಅಪ್ಪ ಎಂದು ಡಿಎನ್ಎ ವರದಿಯಲ್ಲಿ ಸಾಬೀತಾಗಿದೆ. ಪ್ರಕರಣವನ್ನು ರಾಜಿಯಲ್ಲಿ ಮುಗಿಸಲು ಯತ್ನಿಸಿದ್ದ ಹೋರಾಟಗಾರರು ಇಂದು ಮರೆಯಾಗಿದ್ದಾರೆ. ಡಿಎನ್ಎ ಟೆಸ್ಟ್ ವರದಿ ಬರಲಿ, ಮದುವೆಗೆ ಪ್ರಯತ್ನಿಸುವ ಎಂದವರು ಕೂಡ ಇಂದು ನಾಪತ್ತೆಯಾಗಿದ್ದಾರೆ. ಹೋರಾಟಗಾರರ ಈ ನಡೆ ಸಂತ್ರಸ್ತ ಯುವತಿಯ ಪೋಷಕರ ಆಕ್ರೋಶಕ್ಕೂ ಕಾರಣವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಬಿಜೆಪಿ ಮುಖಂಡ ಪಿಜಿ ಜಗನ್ನಿವಾಸ್ ರಾವ್ ಪುತ್ರ ಶ್ರೀಕೃಷ್ಣ ಚೇರಾವ್ ಯುವತಿಯೋರ್ವಳಿಗೆ ಮದುವೆಯಾಗುವುದಾಗಿ ವಂಚಿಸಿ ಆಕೆಗೆ ಮಗುಭಾಗ್ಯ ನೀಡಿದ್ದ. ಈ ವಿಚಾರವಾಗಿ ಹಲವು ತರಹದ ಹೋರಾಟಗಾರರು ಸಂತ್ರಸ್ತೆಯ ಪರವಾಗಿ ಹೋರಾಟ ಮಾಡಿದ್ರು. ಕೆಲವರು ಸಂತ್ರಸ್ತೆಯ ಮನೆಗೆ ತೆರಳಿ ಆರೋಪಿ ಯುವಕನೊಂದಿಗೆ ಯುವತಿಯ ಮದುವೆ ಮಾಡಿಸುವ ಭರವಸೆಯನ್ನ ನೀಡಿದ್ರು. ಬಿಜೆಪಿ ಮುಖಂಡ ಮುರಳೀಕೃಷ್ಣ ಹಸಂತಡ್ಕ ಯುವಕನ ಮನೆ ಮಂದಿಯ ಮನವೊಲಿಸಿ ಮದುವೆ ಮಾಡಿಸಿಕೊಡುವ ಭರವಸೆಯನ್ನ ನೀಡಿದ್ರು. ವಂಚನೆ ಆರೋಪದಲ್ಲಿ ಜೈಲು ಪಾಲಾಗಿದ್ದ ಶ್ರೀಕೃಷ್ಣ ಚೇರಾವ್ ಜಾಮೀನಿನ ಮೇಲೆ ಬಿಡುಗಡೆಗೊಂಡ ಬಳಿಕ ಒತ್ತಾಯಪೂರ್ವಕವಾಗಿ ಮದುವೆ ಮಾಡಿಸುವ ಭರವಸೆಯನ್ನ ನೀಡಲಾಗಿತ್ತು. ಈ ನಡುವೆ ಮಗುವು ಆರೋಪಿಗೆ ಸೇರಿದ್ದೇ ಅಲ್ಲವೇ ಎನ್ನುವ ಗೊಂದಲಗಳು ಕೆಲವು ಹೋರಾಟಗಾರರಲ್ಲಿ ಮೂಡಿತ್ತು. ಆ ಗೊಂದಲಕ್ಕೂ ಇದೀಗ ಪರಿಹಾರ ದೊರೆತಿದ್ದು, ಶ್ರೀಕೃಷ್ಣನೇ ಮಗುವಿನ ತಂದೆ ಅನ್ನೋದು ಡಿಎನ್ಎ ಪರೀಕ್ಷೆಯಲ್ಲಿ ದೃಢಪಟ್ಟಿದೆ. ಆದರೆ ಡಿಎನ್ಎ ಪರೀಕ್ಷೆ ಬಂದ ಬಳಿಕ ಸಂತ್ರಸ್ತೆಯ ಪರವಾಗಿ ನಿಂತವರು ಮೌನವಾಗಿದ್ದಾರೆ ಎನ್ನುವ ಆರೋಪಗಳು ಕೇಳಿಬಂದಿವೆ. ನೆಕ್ಸ್ಟ್ ಅಂದ್ರೆ ಡಿಎನ್ಎ ಬರುವ ಮುಂಚೆನೂ ನಮಗೆ ಕಾನ್ಫಿಡೆನ್ಸ್ ಇತ್ತು ಮಗು ಅವನದೇ ಅಂತ. ಆದರೆ ಅವರು ಅಲ್ಲ, ನಮಗೆ ಡಿಎನ್ಎ ಟೆಸ್ಟ್ ಆಗಬೇಕು, ಹುಡುಗಿಗೆ 4 ಮಂದಿ ಇದ್ದಾನೆ ಅಂತ ಅವನು ಹೇಳಿದ ಕಾರಣ, ಹುಡುಗ ಹೇಳಿದ ಕಾರಣ ನಾವು ಸರಿ ಡಿಎನ್ಎ ಟೆಸ್ಟ್ಗೂ ನಾವು ರೆಡಿ ಇದ್ದೇವೆ ಅಂತ ಇದಕ್ಕಿಂತ ಮುಂಚೆನೂ ಅದನ್ನೇ ಹೇಳಿದ್ದು. ಈಗ ಡಿಎನ್ಎ ಟೆಸ್ಟ್ ಬಂದಾಗಿದೆ, ಹುಡುಗ ಮದುವೆಗೆ ಇನ್ನಾದರೂ ಬರ್ಬೋದಲ್ಲ, ಮುಂದೆ ಬರ್ಬೋದಲ್ಲ ಹೇಳ್ತಿರೋದು. ಈಗ ಅಲ್ಲ ಅಲ್ಲ ಅಂತೇಳಿ ಬಂದಾಯಿತು, ಡಿಎನ್ಎ ಟೆಸ್ಟ್ ಬಂದಾಯಿತು, ಇನ್ನೂ ಯಾಕೆ ಬರ್ತಾ ಇಲ್ಲ? ಇನ್ನೂ ಯಾಕೆ ಈ ಸಮಾಜದವರು? ಈಗ ನಾನು ಹೇಳೋದು, ನಾನು ಹುಟ್ಟಿದ್ದು ದಕ್ಷಿಣ ಕನ್ನಡದಲ್ಲಿ, ಇಲ್ಲಿಯ ಹಿಂದೂ ಇದರಲ್ಲಿ ಹುಟ್ಟಿದವಳು ನಾನು, ಏನು ಬೇರೆ ಅನ್ಯ ಜಾತಿಯವಳಲ್ಲ. ಇಲ್ಲಿದ್ದ ಮುಖಂಡರೆಲ್ಲ ಸೇರಿ ಅವನನ್ನು ಇದು ಮಾಡಿ ಕರ್ಕೊಂಡು ಬರ್ಬೋದಲ್ಲ. ಕಾನೂನು ಹೇಳ್ತದೆ, ಕಾನೂನು ಪ್ರಕಾರನೇ ಹೋಗ್ತದೆ. ಆದರೆ ಒಂದು ಹೆಣ್ಣಿನ ಇದರಲ್ಲಿ ನೋಡಿದರೆ ಒಂದು ಹೆಣ್ಣಿಗೆ ಇಲ್ಲಿ ಅನ್ಯಾಯ ಆಗಿದೆ. ಅದಲ್ಲದೆ ಅವ ನನ್ನದಲ್ಲ ಅಂತೇಳಿ ಇಡೀ ಇದರಲ್ಲಿ ಒಂದು ಹೆಣ್ಣಿನ ಇದನ್ನು ತೆಗೆದಿದ್ದಾನೆ, ಚರಿತ್ರೆನೇ ಇದು ಮಾಡಿದ್ದಾನೆ, ನನ್ನದಲ್ಲ ಅಂತ. ಇವಳು ಅವನದೇ ಆದ ಕಾರಣ ಟ್ರೂ ಆಗಿ ಲವ್ ಮಾಡಿದಳೆ, ನನ್ನದೇ ಅಂತ ಒಪ್ಕೊಂಡ ಕಾರಣ ನಾನು ಈಗ ಹೋರಾಡ್ತಾ ಇದ್ದೇನೆ. ಅಲ್ಲ ಅಂತ ಹೇಳಿದ ಕಾರಣ ಹುಡುಗಿಯ ಇದಕ್ಕೆ ಇದಾಗಿದೆ. ಅದಲ್ಲದೆ ಅವರು ಬರಬೇಕಿತ್ತು ಇಷ್ಟೊತ್ತಾಗ. ಇಲ್ಲಿ ನಮ್ಮ ಮುರಳಿ ಭಟ್ ಆಗಲಿ, ಮುರಳಿ ಭಟ್ ಅವತ್ತು ಹುಡುಗನ ಮತ್ತು ನಮ್ಮದು ಮತ್ತು ಜಗನ್ನಿವಾಸರ ನಡುವಲ್ಲಿ ನಿಂತು ಅವರು ಇದು ಮಾಡಿದ್ದು, ನಾವು ಅವರು ಆಗೋದಿಲ್ಲ ಹಾಗೆ ಹೀಗೆ ನಾವು ಮಾತಾಡ್ತೇವೆ ಅಂತ. ಈಗ ಮುರಳಿ ಭಟ್ ಮೊನ್ನೆ ಫೋನ್ ಮಾಡುವಾಗ ಹೇಳಿದರು ಡಿಎನ್ಎ ಟೆಸ್ಟ್ ಬರಲಿ ಅಂತ. ಕಾನೂನು ಪ್ರಕಾರ ಸರಿ, ಕೋರ್ಟಲ್ಲಿದೆ, ಸರಿ, ಅರ್ಥ ಆಗ್ತದೆ ನಮಗೆ. ಈ ಹೆಣ್ಣಿಗೆ ನ್ಯಾಯ ಕೊಡಿಸುವವರಲ್ವಾ ಇವರು, ಬಜರಂಗ ದಳದವರು, RSSನವರು ಇರುವುದು ಹೆಣ್ಣಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಅಲ್ಲ, ಮುಂದೆ ಬರಲಿ ಅಲ್ವಾ. ಈಗ ಡಿಎನ್ಎ ಟೆಸ್ಟ್ ಬಂದಾಗಿದೆ, ಇನ್ನೂ ಯಾಕೆ ಅವರು ಇದು ಮಾಡ್ತಾ ಇದ್ದಾರೆ? ಕರೆಸಲಿ, ಅವರ ತಂದೆ ತಾಯಿಯನ್ನು ಕರೆಸಿ ಕರ್ಕೊಂಡು ಬರಲಿ. ಈಗ ಒಂದು ಹೆಣ್ಣಿಗೆ ಇಲ್ಲಿ ಅನ್ಯಾಯ ಆಗಿದೆ, ಅದನ್ನು ಯಾಕೆ ಅವರಿಗೆ ನೋಡದಾಗೆ ಯಾಕೆ ಸುಮ್ಮನೆ ಕೂತಿದ್ದಾರೆ? ಅಲ್ಲದೆ ಪ್ರಕರಣ ಬೆಳಕಿಗೆ ಬಂದ ಸಂದರ್ಭದಲ್ಲಿ ಯುವತಿಯ ಪೋಷಕರು ಯುವಕನ ವಿರುದ್ಧ ಪೊಲೀಸ್ ದೂರು ದಾಖಲಿಸಲು ಮೊದಲ ಬಾರಿಗೆ ಮುಂದಾಕಿದ್ರು. ಆ ಸಮಯದಲ್ಲಿ ದೂರು ಕೊಡದಂತೆ ಪುತ್ತೂರಿನ ಶಾಸಕ ಅಶೋಕ್ ಕುಮಾರ್ ರೈ ಅವರು ಯುವತಿಯ ಪೋಷಕರಲ್ಲಿ ಮನವಿ ಕಾಡಿದ್ರು. ಯುವಕನ ಭವಿಷ್ಯ ಹಾಳಾಗುತ್ತೆ ಎಂದಿದ್ರು. ಅಂದು ಶಾಸಕರ ಮಾತು ಕೇಳಿ ದೂರು ನೀಡಲು ಸಮಯ ತೆಗೆದುಕೊಂಡಿದ್ದ ಯುವತಿಯ ಪೋಷಕರು ಇದೀಗ ಶಾಸಕರ ವಿರುದ್ಧವೂ ಅಸಮಾಧಾನ ಹೊರಹಾಕಿದ್ದಾರೆ. ಅಂದು ಶಾಸಕರ ಮಾತು ಕೇಳದೆ ಇರುತ್ತಿದ್ದಲ್ಲಿ ಕನಿಷ್ಠ ಪಕ್ಷ ಹಾರ ಬದಲಾಯಿಸಿಕೊಳ್ಳುವ ಪ್ರಕ್ರಿಯೆಯಾದರೂ ಆಗ್ತಾ ಇತ್ತು. ಈಗ ಮಗುವಿನ ಡಿಎನ್ಎ ಪರೀಕ್ಷೆ ವರದಿ ಬಂದಿದ್ದು, ಇನ್ನಾದರೂ ಶಾಸಕರು ಮುಂದೆ ನಿಂತು ಮದುವೆ ಮಾಡಿಸಬೇಕು ಎನ್ನುವ ಒತ್ತಾಯವನ್ನ ಸಂತ್ರಸ್ತೆಯ ಕುಟುಂಬ ಮಾಡಲಾರಂಭಿಸಿದೆ. ಮತ್ತಲ್ಲಂದ್ರೆ ನಮ್ಮ ಶಾಸಕರಾಗ್ಲಿ ಅವತ್ತು ನಾವು ಮುಚ್ಚಳಿಕೆ ಪತ್ರ ಬರೆದು ಕೊಟ್ಟ ಕಾರಣ ನೀವೊಂದು ಸೇಫಲ್ಲಿ ಇದ್ದೀರಿ ಅಂತ ನಮಗೆ ಇಲ್ಲಿ ಬಂದಾಗ ಭಾಷಣ ಬಿದ್ದರು ಅವರು. ನಾನು ಇದು ಕೊಟ್ಟ ಕಾರಣ ಸರಿ, ನಾನು ಒಪ್ಕೊಳ್ತೇನೆ. ಈಗ ಡಿಎನ್ಎ ಟೆಸ್ಟ್ ಬಂದಾಗಿದೆ, ಅವ ಅಲ್ಲ ಅಂತ ಹೇಳಿದ ನಂತರ ಸರಿ ನಾವು ಡಿಎನ್ಎ ಟೆಸ್ಟಿಗೆ ಇದು ಮಾಡಿದ್ದೇವೆ, ಡಿಎನ್ಎ ಟೆಸ್ಟ್ ಬಂದಾಗಿದೆ, ಈಗಾದರೂ ಬರ್ಬೋದಲ್ಲ ಅಶೋಕ್ರೆ ಇಲ್ಲದಿದ್ರೆ ಅವತ್ತು ಒಂದು ಹಾರ ಬದಲಾವಣೆ ಆದರೂ ಆಗ್ತಿತ್ತು. ಸರ್ ಹೇಳಿದ್ರು ಅವರ ಹತ್ರ, ನನ್ನ ಹತ್ರ ಇದು ಅವ ಮದುವೆ ಮಾಡಿಸ್ತಾರಂತೆ, ಹುಡುಗ ಸಣ್ಣದು, ಅವನ ಫ್ಯೂಚರ್ ಹಾಳಾಗ್ತದೆ ಜೈಲಿಗೆ ಹೋದರೆ,
ಮದುವೆ ಮಾಡಿಸ್ತಾರೆ ಅಂತ. ಈಗ ನನ್ನ ಮಗಳ ಫ್ಯೂಚರ್ ಹಾಳಾಗ್ತಿದೆ. ಒಂದು ಹೆಣ್ಣು ಮಗಳ ಫ್ಯೂಚರ್ ಹಾಳಾಗುವಾಗ ಸರ್ಗೆ ಇಲ್ಲಿ ಗೊತ್ತಾಗ್ತಾ ಇಲ್ವಾ, ಇವರು ನೋಡ್ತಾ ಇಲ್ವಾ ಈಗ ಯಾವುದ್ರಲ್ಲಿ ಸಹ? ಈಗ ಆಗುದಿಲ್ಲ ಅಂತ ಕೂತಿದ್ದಾನಲ್ಲ, ಕರ್ಕೊಂಡು ಬರಲಿ ಸರ್, ಮುಂದೆ ನಿಂತು ಮಾಡಬೇಕು. ಅಶೋಕ್ ರೈ ಅವರೇ ನಿಂತು ಮಾಡಬೇಕು ಇದನ್ನು. ಯಾಕೆಂದರೆ ಅವರು ಜವಾಬ್ದಾರಿ ಅವತ್ತು ತಗೊಂಡದ್ದು. ನಾನಿದ್ದೇನೆ, ನಾನು ಅವರು ಮದುವೆ ಮಾಡಿಸಿ ಕೊಡ್ತಾರಲ್ಲಮ್ಮ, ಸುಮ್ಮನೆ ಯಾಕೆ ನೀವು FIR ಮಾಡ್ತೀರಿ ಅಂತ ಹೇಳಿದ ಕಾರಣ ನಾನು ತೆಗೆದಿದ್ದೇನೆ. ಇವತ್ತು ನಾನು ಕೇಳ್ತಿದ್ರೆ ಅಶೋಕ್ ರೈ ಅವರು ಬಂದು ಇದನ್ನು ಮಾಡಿಕೊಡ್ಲಿ, ಮದುವೆ ಮಾಡಿಸಿಕೊಡ್ಲಿ. ಎಲ್ಲದರಲ್ಲೂ ನಮ್ಮದು ಪ್ರೂಫ್ ಎಲ್ಲ ಸಿಕ್ಕಿಯಾಗಿದೆ, DNA ಟೆಸ್ಟ್ ಬಂದಾಗಿದೆ. ಇನ್ಯಾವುದಕ್ಕೂ ಕಾಯ್ತಿದ್ದಾರೆ ಅಂತ ನಾನು ಕೇಳ್ತಿರೋದು ಇವಾಗ. ಹೆಣ್ಣಿಗೆ ಅನ್ಯಾಯವಾದಾಗ ಎದ್ದು ನಿಲ್ಲುತ್ತಿದ್ದ ಹಿಂದೂಪರ ಸಂಘಟನೆಗಳು ಪುತ್ತೂರಿನ ಈ ಯುವತಿಯ ಪರ ಧ್ವನಿ ಎತ್ತಿಲ್ಲ ಎನ್ನುವ ಆರೋಪವನ್ನ ಮೈಮೇಲೆ ಎಳೆದುಕೊಂಡಿದೆ. ದಿನಗಳೆದಂತೆ ಈ ಪ್ರಕರಣ ಜಟಿಲಗೊಳ್ಳುತ್ತಿದ್ದು ಮುಕ್ತಾಯ ಹೇಗಾಗಲಿದೆ ಎನ್ನುವ ಕುತೂಹಲದಲ್ಲಿ ಪುತ್ತೂರಿನ ಜನರಿದ್ದಾರೆ. ಅನೀಶ್, V4 ನ್ಯೂಸ್, ಪುತ್ತೂರು.